ಕಾರ್ಪೊರೇಷನ್ ಸಮಸ್ಯೆಯನ್ನು ವೇದವ್ಯಾಸರು ಸಮರ್ಪಕವಾಗಿ ಎಲ್ಲ ವಿಷಯನ ಕವರ್ ಮಾಡಿದ್ದಾರೆ. ಮುಖ್ಯವಾಗಿ ಸರ್ಕಾರ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಮೂಡಲನ್ನು ಒಂದು ATM ಆಗಿ ಅದನ್ನು ಉಪಯೋಗಿಸ್ತಾ ಇದೆ. ಎಲ್ಲಿ ಹೋದ್ರು ಸಹ ಅಲ್ಲಿ ಬಿಹೈಂಡ್ ದ ಡೋರ್ಸು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ನಾವು ಬೆಂಗಳೂರಿಗೆ ದುಡ್ಡು ಕೊಡಿಸ್ಬೇಕು ಅದು ಇದು ಅನ್ನೋಂತ ಹೇಳಿ ಇಷ್ಟು ಕಲೆಕ್ಷನ್ ಆಗಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡುವ ಕಾರಣಕ್ಕಾಗಿ ಅವರು ಹೇಳಿದ್ದಕ್ಕೆ ಬಹಳ ದೊಡ್ಡ ವಿಷಯ ಏನಂತ ಹೇಳಿದ್ರೆ, ಮೂಡದಲ್ಲಿ ಆಗುವ ಮೀಟಿಂಗ್ ಒಬ್ಬ ಸಾಮಾನ್ಯ MLAಗಳನ್ನ ಬಿಡಿ, ಒಬ್ಬ ಸಾಮಾನ್ಯ ಪ್ರಜೆ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ವೇಳೆ ಅರ್ಜಿ ಹಾಕಿದ್ರೆ ಆ ಅರ್ಜಿ ಮೀಟಿಂಗ್ ಅಲ್ಲಿ ಬರಬೇಕು. ಅರ್ಜಿ ಮೀಟಿಂಗ್ ಅಲ್ಲಿ ಬರುವುದಿಲ್ಲ. ಅರ್ಜಿ ಮೀಟಿಂಗ್ ಬರಬೇಕಾ ಬೇಡ ಅನ್ನುವಂಥ ಡಿಸಿಷನ್ ಮಂತ್ರಿಗಳು ತೆಗೆದುಕೊಳ್ತಾರೆ ಬೆಂಗಳೂರಲ್ಲಿ. ಒಂದು ವೇಳೆ ಇಲ್ಲಿ ಅವನ ಅರ್ಜಿ ಅದಕ್ಕೆ ಬರೆದಿದ್ರೆ, ಅಜೆಂಡಕ್ಕೆ ಬರೆದಿದ್ರೆ ಅಲ್ಲಿ ಹೇಳ್ತಾರೆ ಅವನನ್ನು ಅಲ್ಲಿ ಕಳಿಸಿಕೊಡಿ ಅಂತ. ಅಲ್ಲಿ ಯಾಕೆ ಅವ ಹೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರುವಂಥ ವಿಷಯ. ಅಲ್ಲಿ ಹೋಗಿ ಅವ ಏನು ಮಾಡ್ಲಿಕ್ಕಿದೆ? ಇಲ್ಲೇ ಅವನನ್ನ ಏಜೆಂಟ್, ಇಲ್ಲಿ ಎಲ್ಲ ಟೆಕ್ನಿಕಲ್ ಪರ್ಸನ್ಸ್ ಇರ್ತಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಎಲ್ಲ ವಿಷಯಗಳು ಸಹ ಈ ಸರ್ಕಾರ ಮಾಡ್ತಾ ಇದೆ. ನೀವು ಯಾವುದೇ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ನೀವು ಪರ್ಸನಲ್ ಆಗಿ ನೀವು ಯಾರಾದ್ರೂ ಹೋಗಿ ಪ್ರೈಮರಿ ಹೆಲ್ತ್ ಸೆಂಟರ್ಗೆ, ಮದ್ದಿಲ್ಲ, ಮಾಧ್ಯಮದ ಯಾರು ಹೋಗಿ ಒಂದು ಮಾತ್ರ ಡಾಕ್ಟರ್ಸ್ ಕೈಯಿಂದ ದುಡ್ಡು ಹಾಕಿ ಬಡವರು ಬಂದಿದ್ದಾರೆ ಅಂತ ಅವ್ರು ಕಣ್ಣೀರು ಇಡ್ತಾ ಇದ್ದಾರೆ. ಡಾಕ್ಟರ್ಸ್ ಹೇಳ್ತಾರೆ ಮದ್ದು ಕೊಡ್ಲಿಕ್ಕೆ ಇಂಕ್ಲೂಡ್ ಮದ್ದಿಜ್ಜಿ ಓಲ ಮರ್ದು ಬೈಜಿ ನಮ್ಮನೆ ಬೊಕ್ಕ ಮೆಡಿಕಲ್ ಶಾಪಲ್ಲಿ ತೆಗೆದು ನಾವು ಕೊಡ್ತಾ ಇದ್ದೀವಿ. ಸಣ್ಣ ಸಣ್ಣ ಕೆಲವು ಮಾತ್ರೆಗಳನ್ನ ಡಾಕ್ಟರ್ಸ್ಗಳು ತೆಗೆದು ಕೊಡ್ತಾ ಇದ್ದಾರೆ. ನಾವು ಸ್ಟೂಡೆಂಟ್ಸಿಗೆ ಹೊರದೇಶದಲ್ಲಿ ಕಲೀಲಿಕ್ಕೆ ಯಾರೆಲ್ಲ ಹೋಗ್ತಾ ಇದ್ದಾರೆ, ಹಿಂದೆ ಏನು SC/ST ಮತ್ತು ಹಿಂದುಳಿದವರಿಗೆ ಅವಕಾಶ ಇತ್ತು, 20-30 ಲಕ್ಷ ಸಿಕ್ತು, ಅದಿಲ್ಲ, ಅದು ಖಾಲಿ ಮೈನಾರಿಟಿಗೆ ಸೀಮಿತವಾಗಿದೆ, ಬೇರೆ ಎಲ್ಲರೂ ಸಹ ಬಂದಾಗಿದೆ. ಇದೇ ರೀತಿ ಹಲವಾರು ವಿಷಯಗಳಿದೆ. ಜನರಿಗೆ ಹತಾಶರಾಗಿದ್ದಾರೆ. ಎಲ್ಲ ನೀವು ಏನೇ ತೆಗೆದುಕೊಳ್ಳಿಕ್ಕೆ ಹೋದ್ರು ಸಹ ದುಬಾರಿಯಾಗಿದೆ, ಎಲ್ಲ ಬೇರೆ ದುಬಾರಿಯಾಗಿದೆ. ಮಾತೆತ್ತಿದ್ರೆ ಅವ್ರು ತೆಗೆದು ಮೋದಿ ಕೇಂದ್ರ ಸರ್ಕಾರ ಇರ್ತಾರೆ ವಿನ ಯಾವುದೇ ವಿಷಯಗಳನ್ನ ಪಬ್ಲಿಕ್ ಆಗಿ ಹೇಳ್ತಾ ಇಲ್ಲ. ಮುಖ್ಯ ಇದರಲ್ಲಿ ಭಾರಿ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ವೇದವ್ಯಾಸ ಹೇಳಿದ್ದನ್ನ ತುಂಬಾ ವಿಷಯ ಹೇಳಿದ್ರು. ಮಿನಿಸ್ಟರ್ಸು ಯಾರು ಮಂಗಳೂರಿಗೆ ಬರ್ತಾರೆ, ಒಂದೇ ಒಂದು ಸಭೆಯನ್ನ ಸ್ಥಳೀಯ MLAಗಳನ್ನ ಕೂರಿಸಿ ಮಾಡೋದಿಲ್ಲ, ಖಾಲಿ BJP ಅನ್ನುವಂಥ ಕಾರಣಕ್ಕಾಗಿ. ಯಾಕಂದ್ರೆ ನಾವು ಕೇಳ್ತೇವೆ ಅಂತ ಪ್ರಶ್ನೆ ಮಾಡ್ತೇವೆ, ಅದು ಹೇಗೆ ಅಂತ. ಮಳೆ ಹಾನಿಯ ಬಗ್ಗೆ ಸಹ ವೇದವ್ಯಾಸರು ಮುಂದೆ ಇಟ್ಟಿದ್ರು. ಈ ವರ್ಷದ ಬಿಡಿ, ಹೋದ ವರ್ಷದ ಮಳೆ ಹಾನಿ ಇನ್ನೂ ಸಹ ಬರಲಿಲ್ಲ. ಹೋದ ವರ್ಷ ನಮ್ಮ ಹತ್ರ ಎಲ್ಲ ಕೇಳಿದ್ರು, ಎಲ್ಲ ಮೀಟಿಂಗ್ ಮಾಡಿದ್ರು, ಹೀಗೆ KDB ಸಭೆ ಆಗ್ತದೆ, KDB ಸಭೆ ಆದಾಗ ನಮ್ಮ ಹತ್ರ ಕೇಳ್ತಾರೆ ಅಧಿಕಾರಿಗಳು. ನಾವು ಅವ್ರ ಹತ್ರ ಕೇಳಿದ ಕೂಡ ಅಧಿಕಾರಿಗಳೇ ಬೈತಾರೆ. ಅವರು ಅಧಿಕಾರಿಗಳಿಗೆ ಸರಿ ನಾವು ಬೈಯೋದು ಇವರು ಬೈಯೋದು, ಒಟ್ಟು ನಡುವಲ್ಲಿ ಅವರು ಇರ್ತಾರೆ. ಅವರು ರಿಪೋರ್ಟ್ ಕೊಟ್ಟ ನಂತರ ಇವತ್ತು ಮಳೆ ಬಂದು ಮತ್ತೊಂದು ದೊಡ್ಡ ರೀತಿಯಲ್ಲಿ ಹಾನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿದೆ. ಹೋದ ವರ್ಷದನೇ ಡ್ಯಾಮೇಜ್ಗೆ ಇವರು 5 ಪೈಸೆ ಕೊಡಲಿಲ್ಲ. ಸ್ವಲ್ಪ ಆದ್ರೂ ಏನೂ ಸಹ ಇಲ್ಲ, ನಥಿಂಗ್, ಝೀರೋ, ಯಾವುದೇ ರೀತಿಯ ದುಡ್ಡನ್ನು ಕೊಡ್ತಾ ಇಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಏನೆಲ್ಲ ಆಗ್ತಾಯಿದೆ ಅವ್ರು ಹೇಳಿದರು, 9/11 ಹಿಡಿದು ಬೇರೆ ಬೇರೆ ಸಮಸ್ಯೆಗಳಿದೆ. ಜನ ಹತಾಶಗೊಂಡಿದ್ದಾರೆ. ನೀವು ಯಾವ ವಿಷಯಕ್ಕೆ ಹೋದ್ರು ಸಹ, ನೀವು ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿಗೆ ಹೋಗಿದ್ರೆ ಗೊತ್ತಾಗ್ತದೆ, ಭ್ರಷ್ಟಾಚಾರ ಸಹ ಡಬಲ್ ಆಗಿದೆ. ಹಿಂದೆ ಯಾವುದೋ ಅಧಿಕಾರಿ 100 ರೂಪಾಯಿ ತಗೊಳ್ತಿದ್ದವ ಈಗ 500ರಿಂದ 1,000ಕ್ಕೆ ಒಂದು ರೇಟ್ ಕಾರ್ಡ್ ಜಾಸ್ತಿ ಆಗಿದೆ. ಯಾಕಂದ್ರೆ ಹೇಳ್ತಾನೆ, ಓಪನ್ ಆಗಿ ಹೇಳ್ತಾನೆ, ಅಲ್ಲಿ ಮಿತ್ತು ಕೊರೆದು ಬರ್ತೀನಿ, ಕೊಟ್ಟು ಬಿಟ್ಟದ್ದು ನಮ್ಗೆ ಕಷ್ಟ ಆಗ್ತದೆ, ಕೊಡಲೇಬೇಕು, ನಾವು ನಮ್ಮೊಂದಿಗೆ ಸಹಕರಿಸಿ ಅನ್ನೋಂಥ ಮಾತನ್ನ ಅವ್ರ ಹತ್ರ ಹೇಳಿದೆ. ಪಬ್ಲಿಕ್ ಎಲ್ಲ ಹೇಳ್ತಾರೆ, ನಮ್ಗೆ ಸ್ವಲ್ಪ ನಮ್ಮದು ರೇಟ್ ಕಾರ್ಡ್ ಎಲ್ಲ ಜಾಸ್ತಿ ಆಗಿದೆ, ಅಲ್ಲ ಹಿಂದಿನ ಸರ್ಕಾರ ಇದ್ದಾಗ ಸರಿ ಇದ್ರು, ಈಗ ಹಾಳಾದ್ರು ಅಲ್ಲ, ಎಲ್ಲರೂ ರೇಟ್ ಕಾರ್ಡು 5-10, ಇದೇನು 5 ರೂಪಾಯಿಂದ 50 ಆಗಿದೆ, ಅವರು 500ರಿಂದ 5,000 ಆಗಿದೆ. ಇದೆಲ್ಲದು ಕೆಲವರು ಒಂದು 10-20 ಸಾವಿರ ಸಹ ಆಗಿದೆ. ಸಣ್ಣ ಕೆಲಸಕ್ಕೆ ಹೋದ್ರು ಸಹ, ನೀವು ಕನ್ವರ್ಷನ್ಸ್ಗೆ ಹೋಗಿ ಮತ್ತೊಂದು ಯಾವುದೇ ಕೆಲಸಕ್ಕೆ ಹೋಗಿ ನಿಮ್ಗೆ ಗೊತ್ತಾಗ್ತದೆ ರೇಟ್ ಕಾರ್ಡ್ ಬೇರೆನೇ ಇದೆ ಈಗ. ಹಾಗಾಗಿ ಜನ ಸಂಕಷ್ಟದಲ್ಲಿದ್ದಾರೆ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಜನರು ಸಾರ್ವಜನಿಕ ಪರವಾಗಿ ಮಾಡುತ್ತಿರುವಂಥ ಪ್ರತಿಭಟನೆ ಇದು ನಮ್ಮ ಸಿದ್ಧಾಂತದ ಮತ್ತೊಂದು ವಿಷಯದಲ್ಲ. ಸಾರ್ವಜನಿಕರು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ ಅದರ ಪರವಾಗಿ ಮಾಡುತ್ತಿರುವಂಥ ಪ್ರತಿಭಟನೆ. ಹಾಗಾಗಿ ನಿಮ್ಮ ಸಹಕಾರವನ್ನು ಸಹ ಇದರಲ್ಲಿ ಕೋರ್ತಾ ಇದ್ದೇವೆ. ನಿಮಗೂ ಸಹ ಗೊತ್ತಿದೆ, ನೀವು ಸಹ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ, ಮಾಧ್ಯಮದ ಮಿತ್ರರಿಗೆ ಸಹ ಗೊತ್ತಿದೆ. ಹಾಗೆ ನಾಡಿನ 23ಕ್ಕೆ ಆಗುವಂಥ ಏನು 2 ಜಿಲ್ಲೆಯಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ಎಲ್ಲ ಲೋಕಲ್ ಬಾಡೀಸಲ್ಲಿ ಆಗುವಂಥ ಒಂದು ಪ್ರತಿಭಟನೆ, ನಿಮ್ಮೆಲ್ಲ ಸಹಕಾರವನ್ನು ಕೋರ್ತಾ ಮಾತನ್ನು ಮುಗಿಸ್ತೇವೆ.
ಪಂಚಾಯತ್ ಇದು ಬಂತು